ಕೃಷಿ ಎಂದರೆ ಎಲ್ಲೋ ಅಸಡ್ಡೆ ತೋರುವ ನಾವುಗಳು ಬದುಕಲು ಆಧಾರವೇ ಕೃಷಿಯಿಂದ ಬಂದ ಉತ್ಪನ್ನ ಎನ್ನುವುದನ್ನು ಇಂದು ಸುಲಭವಾಗಿ ಮರೆತಿದ್ದೇವೆ. ಹಾಗೆ ಕೃಷಿಯನ್ನ ಅವಲಂಬಿಸಿದ ಒಂದಿಷ್ಟು ಯುವ ಸಮುದಾಯ ಕೃಷಿ ಅವಲಂಬಿಸಿದ ಪರಿಣಾಮವಾಗಿ ಕಷ್ಟದಲ್ಲಿ ಕೈ ತೊಳೆಯುವಂತಾಗಿದೆ. ಬೈಂದೂರು ತಾಲೂಕು ಕೆರ್ಗಾಲ್ ನಾಯಕನಕಟ್ಟೆ ಗ್ರಾಮದಲ್ಲಿ ಒಂದಿಷ್ಟು ಯುವ ಮನಸ್ಸುಗಳು ವಿದ್ಯಾಭ್ಯಾಸವನ್ನ ಮುಗಿಸಿ ತಮ್ಮ ಜೀವನವನ್ನೇ ಕೃಷಿಗಾಗಿ ಮುಡಿಪಾಗಿರಿಸಿ ಕಲ್ಲಂಗಡಿಯನ್ನ ಬೆಳೆದಿದ್ದಾರೆ. ಆದರೆ ಇದೀಗ ಬೆಳೆದ ಬೆಳೆಯೆಲ್ಲ ಮಳೆರಾಯನ ಆರ್ಭಟಕ್ಕೆ ನೀರು ಪಾಲಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ. ಕಳೆದ 2 ವರ್ಷಗಳಿಂದ ಕೊರೋನಾದಿಂದ ಕೂಡ ಬೆಳೆಗಾರರಿಗೆ ಸರಿಯಾದ ಬೆಲೆ ಸಿಗದೆ ದುಡಿಮೆ ನಾಶವಾಗಿ ಸಾಲದ ಬಾಯಿಗೆ ಸಿಲುಕಿಸಿತ್ತು. ಆದರೆ ಈ ವರ್ಷವಾದರೂ ಒಳ್ಳೆಯ ಬೆಲೆ ಸಿಗುವುದೆನ್ನುವ ಭರವಸೆಯೊಂದಿಗೆ ಹಾಕಿದ ಕಲ್ಲಂಗಡಿ ಬೆಲೆಗಿದ್ದರೂ ಸಮೇತ ಮಳೆರಾಯನ ಬಿರುಸಿಗೆ ಸಂಪೂರ್ಣ ನೀರು ಪಾಲಾಗಿದೆ. ಇದರಿಂದ ಯುವ ರೈತರಿಗೆ ದಿಕ್ಕೆ ತೋಚದಂತಾಗಿದೆ. ಬೈಂದೂರು ತಾಲೂಕು ಕೆರ್ಗಾಲು ಗ್ರಾಮದ ನಾಯಕನಕಟ್ಟೆ ಎಂಬಲ್ಲಿ ಸುಮಾರು ಎಕರೆಗಟ್ಟಲೆ ಕಲ್ಲಂಗಡಿ ಬೆಳೆಯನ್ನು ಬೆಳೆದು ಈ ವರ್ಷ ಅಕಾಲಿಕ ಮಳೆಯಿಂದ ಸಂಪೂರ್ಣ ಬೆಳೆ ನಾಶವಾಗಿರುತ್ತದೆ. ಕಳೆದ ವರ್ಷ ಕೊರೋನಾದಿಂದ ನಾವು ಕಂಗೆಟ್ಟಿದ್ದೇವೆ. ಈ ವರ್ಷ ಅಕಾಲಿಕ ಮಳೆಯಿಂದ ಸಂಪೂರ್ಣ ಬೆಳೆ ನಾಶವಾಗಿದೆ. ಈ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇದಕ್ಕೆ ಗಮನ ಹರಿಸಲಿಲ್ಲ. ಹಾಗೆ ಜನಪ್ರತಿನಿಧಿಗಳು ಕೂಡ ನಮ್ಮ ಕೂಗನ್ನು ಕೇಳಲಿಲ್ಲ. ಈ ಬೆಳೆಯನ್ನು ಬೆಳೆಯಬೇಕಂತ ನಾವು 10 ವರ್ಷಗಳಿಂದ ಯುವಕರೆಲ್ಲರೂ ಒಂದಾಗಿ ನಿರುದ್ಯೋಗದಿಂದ ಇರುವಂಥ ಯುವಕರು ಈ ಬೆಳೆಯನ್ನೇ ನಂಬಿಕೊಂಡು ಬಂದಿರ್ತೇವೆ. ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು ಈ ಬೆಳೆಗೆ ಸರಿಯಾದ ಪರಿಹಾರವನ್ನು ನೀಡಬೇಕು, ನಮ್ಮನ್ನು ಉಳಿಸಬೇಕು. ನಾವು ಸಾಕಷ್ಟು ಸಾಲ ಮಾಡಿಕೊಂಡು ಈ ಒಂದು ಬೆಳೆಯನ್ನು ಬೆಳೆದಿದ್ದೇವೆ. ಮುಂದಿನ ದಿನದಲ್ಲಿ ಈ ಬೆಳೆಯನ್ನು ನಂಬಿ ನಾವು ಇದೇ ರೀತಿ ಬೆಳೆಯನ್ನು ಬೆಳೆಯಬೇಕೆನ್ನುವ ನಿಟ್ಟಿನಲ್ಲಿದ್ದೇವೆ. ದಯವಿಟ್ಟು ನಮಗೆ ಸೂಕ್ತ ಪರಿಹಾರವನ್ನು ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. ರವಿರಾಜ್, ವಿ4 ನ್ಯೂಸ್, ಕುಂದಾಪುರ.